ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗಷ್ಟೇ ಎದ್ದಿದ್ದು ಆ್ಯಂಡ್ ನಾವು ಈ ಸತಿ ಅಬುದಾಬಿಗೆ ಬರೋದಕ್ಕೆ ಕಾರಣ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಬೇಕು. ನಿನ್ನೆ ರಾತ್ರಿ ಸ್ವಲ್ಪ ಐಸ್ ಕ್ರೀಮ್ ತಿನ್ನಲ್ಲ ಬೇಬಿ, ಸೋರ್ ಥ್ರೋಟ್. ರಾತ್ರಿ ಇಡೀ ನಿದ್ದೆ ಇಲ್ಲ, ಡಿಸ್ಟರ್ಬ್ ಸ್ಲೀಪ್ ಇಬ್ರಿಗೂ. ಬಿಕಾಸ್ AC 23ಯಲ್ಲಿತ್ತು, ಆದರೂ ಸಾಲ್ತಾ ಇರಲಿಲ್ಲ. ಐ ಥಿಂಕ್ ಯು ಕೆಪ್ಟ್ ಇಟ್ ಇನ್ 17 ವಾರ್ಮ್ ಅನ್ನಿಸ್ತಾ ಇತ್ತು. 17ಗೆ ಡೌನ್ ಆಗಲಿಲ್ವಾ? ನಮ್ಮಿಬ್ರಿಗೂ ಕೋಲ್ಡ್ ಆಗಿರಬೇಕು ರೂಮ್ ನಿದ್ದೆ ಮಾಡಬೇಕಾದ್ರೆ, ಬಟ್ ತುಂಬ ಡಿಸ್ಟರ್ಬಿಂಗ್ ಸ್ಲೀಪ್. ಎನಿವೇ ಟೆಕ್ನಿಷಿಯನ್ನ ಕರೆಸಿ ವಿಲ್ ಆಸ್ಕ್ ದೆಮ್ ಟು ಚೆಕ್ ಇಟ್. ಬ್ರೇಕ್ಫಾಸ್ಟ್ ಮಾಡಬೇಕು, ಬಟ್ ನಿಮ್ಗೊಂದು ವ್ಯೂನ ತೋರಿಸ್ಬೇಕು. ಪ್ಲೀಸ್ ಮೈಂಡ್ ಮೈ ವಾಯ್ಸ್. ಕರ್ಕಶ ಅಂತ ಯಾರು ವಿಡಿಯೋ ಬಿಡಬೇಡಿ ಪ್ಲೀಸ್ ಪ್ಲೀಸ್. ಸೊ ಐ ಶೋ ಯು ದ ವ್ಯೂ. ಈ ಥರ ಇದೆ, ಬಟ್ ಮಧ್ಯದಲ್ಲಿ ಅದೇನದು ಬಾರ್ಸ್ ಇದೆಯಲ್ಲ, ಅದು ಡಿಸ್ಟ್ರಾಕ್ಟ್. ಬಟ್ ಗಟ್ಟಿಯಾಗಿರ್ಬೇಕಂದ್ರೆ ಎತ್ತರದ ಬಿಲ್ಡಿಂಗಿಗೆ ಈ ಥರ ಎಲ್ಲ ಮಾಡಬೇಕಲ್ಲ ಅಲ್ವಾ ಬೇಬಿ? ಎನಿವೇಸ್ ಕ್ಲೋಸಪ್ ತೋರಿಸ್ತೀನಿ. ಫ್ಯಾಂಟಾಸ್ಟಿಕ್ ವ್ಯೂ ಅಲ್ಲ? ಈ ಬಿಲ್ಡಿಂಗ್ಸ್ ನೋಡಿ, ಒಂದೊಂದು ಬಿಲ್ಡಿಂಗ್ ಒಂದೊಂದು ಶೇಪಲ್ಲಿದೆ. ವಾವ್. ಆ್ಯಂಡ್ ಅಲ್ಲೇನದು, ವಾಟ್ ಈಸ್ ದಿಸ್? ಆ್ಯಂಡ್ ಈ ಕಡೆ ಬಂದರೆ ಪ್ಯಾಲೇಸ್ ಇದೆ, ಅದನ್ನು ಕಾಣಿಸುತ್ತೆ. ಅದೇ ಈ ಕಡೆ ಬಂದರೆ ಪೂರ್ತಿ ಸಿಟಿನೇ ಕಾಣಿಸುತ್ತೆ, ಯಾಕಂದರೆ ನಾವಿರೋದು ಅಬುದಾಬಿಯ ಎತ್ತರದ ಬಿಲ್ಡಿಂಗ್ ಒಳಗಡೆ. ಸೊ ಹಾಗಾಗಿ ಎಂಟೈರ್ ಸಿಟಿ ಲುಕ್ಕೇ ಸಿಗ್ತಾ ಇದೆ. ಸರಿ, ಇವಾಗ ಬೇಗ ಫ್ರೆಶನ್ ಅಪ್ ಆಗಬೇಕು. ಆ್ಯಂಡ್ ಹೊಸ ದಿನ, ಹೊಸ ಯೋಚನೆ, ಹೊಸ ವಿಷಯಗಳು ನಿಮಗೂ ತಿಳಿಸ್ಬೇಕು. ಎಲ್ಲಿ ಹೋದ್ರೂ ನನ್ನ ಬೇಸಿಕ್ ಬಾಡಿ ಕೇರ್, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಡೆಫಿನೆಟ್ ಆಗಿ ಕ್ಯಾರಿ ಮಾಡ್ತೀನಿ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ಎಷ್ಟು ರೋಸ್ ಇದೆ ಗೊತ್ತಾ? ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ 1 2 3 4, ಅಂದರೆ ಆಲ್ಮೋಸ್ಟ್ ಒಂದು 50 ವೆರೈಟೀಸ್ ಇದೆಯಾ? ಮೋರ್ ದೆನ್ 50 ವೆರೈಟೀಸ್. ಜೇನುಗೂಡು ನಾವೆಲ್ಲ, ಜೇನುಗೂಡು ನೋಡಿ. ನಾನೇನು ಕೇಳಿದೆ ಗೊತ್ತಾ ಇವ್ರಿಗೆ, ನೀವು ಯಾಕೆ ಮಾವಿನ ಹಣ್ಣು ಇಟ್ಟಿಲ್ಲ ಅಂತ. ಮಾವಿನ ಹಣ್ಣು ಇಟ್ಟರೆ ಬೇಗ ಖಾಲಿ ಆಗುತ್ತಲ್ಲ, ಅದಕ್ಕೆ ಇಟ್ಟಿಲ್ಲ. ಹಾಯ್ ಹಾಯ್, here's your breakfast. Here's my breakfast. ನಾವು ಇಬ್ಬರು ಎಕ್ಸೈಟ್ ಆಗಿರುವಂಥ ಬ್ರೇಕ್ಫಾಸ್ಟ್ ನಮ್ಮ ಎದುರುಗಡೆ ಇದೆ. ಏನು? ಮಸಾಲೆ ದೋಸೆ. ತುಂಬ ಸಮಯ ಆಯಿತು ನಾವು ತಿಂದೇ ಇಲ್ಲ ಮಸಾಲೆ ದೋಸೆನ. ಸೊ ಆ್ಯಂಡ್ ಎಲ್ಲಿ ಹೋದ್ರೂ ಹೋಟೆಲ್ಸಲ್ಲಿ ಮಸಾಲೆ ದೋಸೆನ ಮಾಡಲ್ಲ ಅವರು. ಅಪರೂಪ ಕೆಲವೊಂದು ಹೋಟೆಲ್ಸಲ್ಲಿ ಇರುತ್ತೆ. ಫಸ್ಟ್ ಒಂದು 5 ಸ್ಟಾರ್ ಹೋಟೆಲಿಗೆ ಬಂದಿದ್ವಿ ದುಬೈನಲ್ಲಿ, ಅಲ್ಲಿತ್ತು. ಅದಾದಮೇಲೆ ಇವತ್ತು ಇಲ್ಲೇ ಇರೋದು ದೋಸೆ, ರೈಟ್? ಮಸಾಲೆ ದೋಸೆ, ಸಾಂಬಾರ್, ಚಟ್ನಿ. ಇದು ದೀಪು ಅವರ ಫೇವ್ರೆಟ್ ಚಟ್ನಿ, ದಿಸ್ ನಂದು ಫೇವ್ರೆಟ್. ಆ್ಯಂಡ್ ಕ್ಯಾಪಚಿನೋ. ಮಾವಿನ ಹಣ್ಣು ಇಲ್ಲ ಅಂದರೆ ಏನಾಯಿತು, ಮಾವಿನ ಹಣ್ಣು ಜ್ಯೂಸ್ ಇದೆ, ಅದು ಫ್ರೆಶ್ ಪ್ಯೂರ್ ಮಾವಿನ ಹಣ್ಣಿಂದ ಮಾಡಿರುವಂಥದ್ದು. ಫಸ್ಟ್ ಒಂದು ಗ್ಲಾಸ್ ಕುಡ್ದೆ, ಇವಾಗ ಮತ್ತೊಂದು ಗ್ಲಾಸ್. ಮಾವಿನ ಹಣ್ಣು ಅಂದರೆ ನಾವು ಬಿಟ್ಟಿವ. ನಾನು ಬಿಗ್ ಗ್ಲಾಸಲ್ಲಿ ಹಾಕ್ಕೊಡಿ ಅಂದೆ. ಸೋ ಗುಡ್. ನನಗೆಲ್ಲ ಹಳೇದು ನೆನಪಾಗುತ್ತೆ. ನಮ್ಮ ಮರದಲ್ಲಿ ಮಾವಿನ ಹಣ್ಣು ಬೀಳೋದು, ಆ ಮಾವಿನ ಹಣ್ಣನ್ನ ಹೋಗ್ಬಿಟ್ಟು ಹೆಕ್ಕೋದು. ನಾನು ಜಾಸ್ತಿ ಹೆಕ್ಕಬೇಕು ಅಂತ, ಯಾಕಂದರೆ ಜಾಸ್ತಿ ಹೆಕ್ಕಿದ್ರೆ ಅಷ್ಟೇ ಜಾಸ್ತಿ ನನಗೆ ಸಿಗುತ್ತೆ ತಿನ್ನೋದಕ್ಕೆ ಅಂತ. ಮಾವಿನ ಹಣ್ಣು ಅಂದರೆ ಪ್ರಾಣ. ಮಾವಿನ ಹಣ್ಣು ಸೀಸನಲ್ಲಿ ಯಾರ್ಯಾರು ದಪ್ಪ ಆಗ್ತಾ ಇದ್ದೀರಾ? ಖುಷಿ ಆಗ್ತೀನಿ ನೀವು. ಹಾಂ, ಹೇಗಿದೆ? ಸೂಪರ್, ಫಸ್ಟ್ ಕ್ಲಾಸ್ ಅಲ್ಲ? ಪ್ಯೂರ್ ಮ್ಯಾಂಗೋ ಅಲ್ಲ? ಸಖತ್ತಾಗಿದೆ, ಎಂಜಾಯ್ ಮಾಡಿ. ನಿಜ ಹೇಳಬೇಕು ಅಂದರೆ ನಾವು ಫುಡ್ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ, ಬಟ್ ಈ ದೋಸೆ ಡಬ್ಬ ಥರ ಇತ್ತು, ಡಬ್ಬ. ಬ್ರೇಕ್ಫಾಸ್ಟ್ ಆಯಿತು. ಫೀಲಿಂಗ್ ಸೋ ಫುಲ್. ನೀವೆಲ್ಲರೂ ಯೋಚನೆ ಮಾಡ್ಬೋದು, ಯಾಕೆ ಇವರು ನಾನ್ ವೆಜ್ ಪ್ರೇಮಿಗಳು ಇವಾಗ ಯಾಕೆ ವೆಜ್ ಕನ್ವರ್ಟ್ ಆದರು ಅಂತ. ಫಾರ್ 12 days ವೆಜ್ ಪೂಜೆ ಇತ್ತು. ಸೊ ಹಾಗಾಗಿ ಆ ಪೂಜೆ ಮುಗಿಸ್ಕೊಂಡಿರೋ ಕಾರಣಕ್ಕಾಗಿ 12 days ವೆಜ್.
ಒಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ತು. ಡಸಂಟ್ ಮ್ಯಾಟರ್ ಇಫ್ ಯು ಬಾರ್ನ್ ಇನ್ ಅ ರಿಚ್ ಫ್ಯಾಮಿಲಿ ಆರ್ ಅ ಪುವರ್ ಫ್ಯಾಮಿಲಿ. ಫ್ಯಾಮಿಲಿ ಯಾವ ರೀತಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅದು ತುಂಬಾ ಮುಖ್ಯವಾಗುತ್ತೆ ಅಲ್ವಾ. ಯಾವ ರೀತಿ ವ್ಯಾಲ್ಯೂಸ್ನ ಇಂಬೈಬ್ ಮಾಡ್ತಾರೆ. ಸೊ ಆ ವಿಷಯದಲ್ಲಿ ಐ ಥಿಂಕ್ ಯು ಆರ್ ವೆರಿ ಲಕ್ಕಿ ಅಲ್ಲ. ಹೌದು. ಈಗ ಫೋನ್ ಮಾಡಿದ ತಕ್ಷಣ ಅವ್ರ ಮುಖದಲ್ಲಿ ಖುಷಿ ಇದೆಯಲ್ಲ, ಅದನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನಮಗೆ. ಅವರು ಎಷ್ಟು ಖುಷಿ ಪಡ್ತಾರೆ ನಮ್ಮ ಜೊತೆ ಮಾತಾಡೋಕ್ಕೆ, ಎಷ್ಟು ಕಾಯ್ತಾ ಇದ್ದಾರೆ ಅಂತ. ಎಷ್ಟು ಕಾಯ್ತಾರೆ ಗೊತ್ತಾ. ನಾವು ಪ್ರತಿ ವಾರ ಮಾಡ್ತೀವಿ, ಆದರೂ ಪ್ರತಿ ವಾರ ಮಾಡಿದಾಗಲೂ ಆ ಒಂದು ಖುಷಿ ಉತ್ಸಾಹ ಇದೆಯಲ್ಲ ಕಮ್ಮಿ ಆಗೋದೇ ಇಲ್ಲ. ನಮ್ಮೆಲ್ಲರಿಗೂ ಒಬ್ಬರೇ ಅಪ್ಪ ಅಮ್ಮ ಅಂದರೆ ಇವ್ರಿಗೆ ಲಕ್ಕಿ ಇಬ್ಬಿಬ್ರು ಅಲ್ಲ. ಸೊ ನಿನ್ನೆ ಅಂತೂ ಮಾಮಿ ಫೋನ್ ಮಾಡಿದಾಗ ಯಥಾ ಖುಷಿ ಮುಖದಲ್ಲಿ ಅಲ್ವಾ, ಫುಲ್ ಖುಷಿಯಾಗಿದ್ರು. ಆ್ಯಂಡ್ ನಮಗೋಸ್ಕರ ಬೆಳಿಗ್ಗೆ ಬೇಗ ಇದ್ದು 5 ಗಂಟೆಗೆ ಪೂಜೆಗೆಲ್ಲ ಹೋಗಿ ತುಂಬ ಖುಷಿ ಅನಿಸುತ್ತೆ, ತುಂಬ ಸ್ಪೆಷಲ್ ಅನಿಸುತ್ತೆ. ಅಪ್ಪ ಅಮ್ಮ ಮನೆಯವರು ನಮ್ಮನ್ನು ಪ್ರೀತಿಸೋರು ಅಂದರೆ ನಮಗೋಸ್ಕರ ಏನಾದರೂ ಮಾಡೋದಕ್ಕೆ ರೆಡಿ ಅಲ್ಲ, ನಮ್ಮ ಖುಷಿಗೋಸ್ಕರ. ಸೊ ವಿ ಲವ್ ಯು ಆಲ್ ಆ್ಯಂಡ್ ವಿ ವಿಲ್ ಫಾರೆವರ್ ಲವ್ ಯು ಅಲ್ಲ. ಒಂದು ಒಳ್ಳೆ ಫ್ಯಾಮಿಲಿ ಇದ್ದರೆ ಒಂದು ಅದೇ ದೊಡ್ಡ ಸಂಪತ್ತು. ಅದೇ ದೊಡ್ಡ ಸಂಪತ್ತು. ಪ್ರೀತಿನ ಯಾವತ್ತೂ ಕೇಳಬಾರ್ದು, ಅದಾಗೆ ಬರೋ ರೀತಿಯಲ್ಲಿ. ಯಾಕಂದರೆ ನಾವು ಎಷ್ಟು ಪ್ರೀತಿ ಇನ್ನೊಬ್ರು ಕೊಡ್ತೀವೋ ಅದ್ರ ಮೇಲೆ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಸೊ ಪ್ರೀತಿನ ಹಂಚಿ, ಅದಾಗೆ ಪ್ರೀತಿ ನಿಮ್ಮ ಹತ್ರನೂ ಬರುತ್ತೆ. ಎಲ್ಲರನ್ನೂ ಚೆನ್ನಾಗಿ ನಗ್ನಗ್ತಾ ಮಾತಾಡಿಸಿ, ಅವ್ರು ರಿಚ್ ಇದ್ದಾರಾ ಪೂರ್ ಇದ್ದಾರಾ ಭೇದ ಭಾವ ಮಾಡಬಾರ್ದು. ಇವತ್ತು ರಿಚ್ ಇರೋರು ನಾಳೆ ಹೇಗಿರ್ತಾರಂತ ಹೇಳೋದಕ್ಕಾಗಲ್ಲ, ಇವತ್ತು ಪೂವರ್ ಇರೋರು ನಾಳೆ ಹೇಗಿರ್ತಾರಂತನೂ ಹೇಳೋದಕ್ಕಾಗಲ್ಲ. ಸೊ ಆದಷ್ಟು ಚೆನ್ನಾಗಿ ಮಾತಾಡಿಸಿ. ನಮ್ಮಿಬ್ಬರಿಗೆ ಲೈಫಲ್ಲಿ ಸಿಕ್ಕಾಪಡೆ ಭೇದ ಭಾವ ಆಗಿದೆ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿರೋ ಸ್ಟೇಟಸಲ್ಲಿ ಇದ್ದೀವಿ ಅಂದಮೇಲೂ ಡಿಫ್ರೆಂಟಾಗಿ ಟ್ರೀಟ್ ಮಾಡುವಂತಹ ಜನರನ್ನು ನೋಡಿದ್ದೀವಿ. ಸೊ ಅಲ್ವಾ, ಎಲ್ಲರ ಲೈಫಲ್ಲೂ ಆಗುತ್ತೆ, ಬಟ್ ನಾವು ಎಲ್ಲರನ್ನೂ ಈಕ್ವಲ್ ಆಗಿ ನೋಡಬೇಕು. ನಮಗೆ ಅಂತ ಅನುಭವ ಆಗಿರೋದ್ರಿಂದ ನಾವು ಇನ್ನೊಬ್ಬರಿಗೆ ಆ ರೀತಿ ಮಾಡಬಾರ್ದು. ಎನಿವೇಸ್ ದಟ್ಸ್ ಅಬೌಟ್ ಇಟ್. ನೀವು ಇವಾಗ ಹೊರಡ್ತೀರಲ್ಲ, ಇವ್ರದ್ದೇನೋ ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಇವ್ರು ಹೋಗ್ತಾರೆ. ಮೀವೈಲ್ ನಾವು ಇಲ್ಲಿರುವಂಥ ಜಿಮ್ ಹೇಗಿದೆಯಾ ಅಂತ ನೋಡಬೇಕು. AC ಅವ್ರಿಗೆ ಬರೋದಕ್ಕೆ ಹೇಳಿದ್ದೀನಿ, ಅವ್ರ ಪಾಡಿಗೆ ಅವ್ರು ಬಂದು ಸರಿ ಮಾಡಿಬಿಟ್ಟು ಹೋಗ್ತಾರೆ. ರೂಮ್ ಕ್ಲೀನಿಂಗು ಮಾಡ್ತಾರೆ. ಯಾಕೆ ಚೆಕ್ ಮಾಡಬೇಕು ಅಂತನಾ? ಓಕೆ, ಇನ್ನೊಂದ್ಸತಿ ಕಾಲ್ ಮಾಡ್ತೀನಿ. ಬಾಯ್ ಕಂದ. ಲವ್ ಯು ಟು. ಎಷ್ಟು ಗಂಟೆ ಬರ್ತೀರಾ? ಸದ್ಯಕ್ಕೆ AC ಟೆಕ್ನಿಷಿಯನ್ ಅವ್ರನ್ನ ಕರೆಸಿದ್ದೀವಿ. ಬಿಕಾಸ್ ನಮಗೆ ರೂಮ್ ಕೂಲ್ ಅಂತ ಅನ್ನಿಸ್ತಾನೇ ಇಲ್ಲ. ಮಾಮೂಲಿ ಇಷ್ಟೇ ಇರುತ್ತೆ, ಬಟ್ ಇದಕ್ಕಿಂತ ಸ್ವಲ್ಪ ಕೂಲ್ ಬೇಕು ಅಂತ ನೋಡೋಣ ಏನು ಮಾಡ್ತಾರೆ ಅವರು ಅಂತ. ಫಿಲ್ಟರ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ರೂಮ್ ಆ್ಯಕ್ಚುಲಿ ಕ್ಲೀನ್ ಆಗ್ತಾ ಕೂಲ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ನೋ ವಿ ಆರ್ ಡನ್. ಆಲ್ ರೈಟ್, ಥ್ಯಾಂಕ್ ಯು. ಯು ಟು. ಬಾಯ್. 10 ನಿಮಿಷ ಆಯಿತು. ಟಟಾ. ಹೋಗಿ ಬಂದಿರೋದು ಟ್ರಿಪ್ಗೆ. ಬಟ್ ನಾನೇನು ಮಾಡ್ತಾ ಇದ್ದೀನಿ ಗೊತ್ತಾ ಇವತ್ತು? ಐ ವಿಲ್ ಟೇಕ್ ಯು ಟು ದ ಪ್ಲೇಸ್. ಲಿಫ್ಟ್ ಪಕ್ಕ ಈ ಥರ ವ್ಯೂ. ಅಲ್ಲೊಂದು ಪ್ಯಾಲೇಸ್, ಇಲ್ಲೊಂದು ಪ್ಯಾಲೇಸ್. ಈ ಬಿಲ್ಡಿಂಗ್ ಕಲರ್ ನೋಡಿ, ಕಾಪರ್ ಕಲರ್ಫುಲ್. ವಾವ್. ಈ ಕಡೆ ಬಂದರೆ ಕಂಪ್ಲೀಟ್ ಬೀಚ್ ಇದೆ. ನೈಸ್. ಹೇಗಿದೆಯಲ್ಲ ಇದು? ವಾವ್. ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ವೀಕ್ಷಿತ ಹೋಗ್ತಾ ಇರೋದು ಇದಕ್ಕೆ. ಜಿಮ್ಗೆ ಬಂದಿದ್ದೀನಿ, ಬಟ್ ಹೆಂಗೆ ಒಳಗಡೆ ಹೋಗೋದಂತೆ ಗೊತ್ತಾಗಲಿಲ್ಲ. ಆಮೇಲೆ ನೋಡಿದ್ರೆ ಇಲ್ಲಿ ಪಾಸ್ ಇದೆ. ಪಾಸ್ ಇದ್ದವ್ರಿಗೆ ಮಾತ್ರ. ನಂತರ ರೂಮ್ ಕೀ ಇದೆಯಲ್ಲ, ಇವಾಗ ಓಪನ್ ಆಯಿತು. ಟೂ ಮಚ್ ಆಫ್ ಟೆಕ್ನಾಲಜಿ ಆಯಿತಾ. ಜಿಮ್ಗೆ ಬಂದಿರೋ ಥರ ಇಲ್ಲ, ಯಾವುದೋ ಒಂದು ಕಡೆಗೆ ರಿಲ್ಯಾಕ್ಸಿಗೆ ಬಂದಿರೋ ಥರ ಇದೆ. ಬಟ್ ವಿ ಹ್ಯಾವ್ ಟು ಗೋ, ವಿ ಹ್ಯಾವ್ ಟು ವರ್ಕ್ಔಟ್. ಸ್ಮೆಲ್ ಲವ್ಲಿ. ಹೋಗೋಣ. ಕೆಲವ್ರು ಕೇಳ್ತಾ ಇದ್ರಿ ನೀಸ್ಗೆ ನಾನು ಏನದು ಹಾಕೋದು ಅಂತ. ಅದನ್ನು ನೀ ಕ್ಯಾಪ್ ಅಂತ ಹೇಳ್ತೀವಿ. ನೀ ಕ್ಯಾಪ್ಸ್ ಆರ್ ವೆರಿ ಹೆಲ್ಪ್ಫುಲ್. ನನಗಂತೂ ತುಂಬಾ ವ್ಯತ್ಯಾಸ ಆಗಿದೆ. ಸ್ಟಿಫಾಗಿ ಕೂಡ ಇಡುತ್ತೆ, ಅದ್ರ ಜೊತೆಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ.
The only way to see results is if you stay consistent. And ಈ ಕಡೆ ನೋಡಿ, excuses don't burn calories. ಈ ಜಿಮ್ಮೇ ಒಂದು ಪುಟ್ಟ ಮನೆ ಥರ ಇದೆ. ಒಬ್ಬ ಎಲ್ಲಿಂದ ಎಲ್ಲಿ ಹೋಗೋದಂತಲೇ ಗೊತ್ತಾಗಲ್ಲ. ಅನಿವೆ ನನ್ನ ಟ್ರೈನರ್ ಬರ್ತಾ ಇದ್ದಾರೆ ಇವಾಗ. ಅವ್ರ ಜೊತೆ ನಾನು ಲೈವ್ ಮಾಡಿಕೊಂಡು ಮಾಡ್ತೀನಿ. ತಡಾ, ಈ ಲೈಟಲ್ಲಿ ಸ್ವೆಟ್ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ, ಬಟ್ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ಹೊತ್ತು ಒಂದು 20 ನಿಮಿಷ ಟ್ರೈನರ್ ನನ್ನ ಜೊತೆ ಇದ್ದು ನನಗೆ ಪ್ರತಿಯೊಂದು ಎಕ್ಸಸೈಸ್ನ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ರು. ಮನೆಯಲ್ಲಿ 10 kg ಡಂಬಲ್ ಜೊತೆಗೆ ವರ್ಕೌಟ್ ಮಾಡ್ತೀನಿ, ಬಟ್ ಇಲ್ಲಿ ನನಗೆ 20 kg ವೇಟ್ಸ್ ಜೊತೆಗೆ ವರ್ಕೌಟ್ನ ಹೇಳಿಕೊಟ್ರು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಕೂಡ ಸೇರಿದ್ರೆ ಏನಾಗುತ್ತೆ, ಪ್ರೋಗ್ರೆಸ್ ಆಗುತ್ತೆ. ಇವತ್ತು ನನ್ನ ಪ್ರೋಗ್ರೆಸ್ ನೋಡಿ ನನಗೆ ಖುಷಿ ಆಯಿತು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ. ಡೆಫಿನೆಟ್ ಆಗಿ ಆದಷ್ಟು ಬೇಗ ನಾನು ವರ್ಕೌಟ್ ರುಟೀನ್ ವಿಡಿಯೋನ ಮಾಡ್ತೀನಿ. 2 ರೌಂಡ್ಸ್ ಆಯಿತು. 5 ಎಕ್ಸಸೈಸ್, 15 reps ಈಚ್. 2 ರೌಂಡ್ಸ್. ಇನ್ನು 2 ರೌಂಡ್ಸ್ ಮಾಡಿದ್ರೆ ನಾನು ಏನೆಲ್ಲ ತಿನ್ನಿದ್ದೀನಿ ಅದ್ರ ರಿಗ್ರೆಟ್ ಇರಲ್ಲ. ಆಹಾ ಆಹಾ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಎಲ್ಲೂ ಹೋಗೋದಕ್ಕೆ ಮನಸ್ಸಿಲ್ಲ, ಇಲ್ಲೇ ಇರಬೇಕು ಅನ್ನಿಸ್ತಾ ಇದೆ. ಇವಾಗಷ್ಟೇ ವರ್ಕೌಟ್ ಮಾಡಿ ಬಂದಿದ್ದೀನಲ್ವಾ, ಸೊ ಬಾತ್ ಸಾಲ್ಟ್ ಅಲ್ಲಿ ತುಂಬಾ ರಿಲ್ಯಾಕ್ಸಿಂಗ್ ಅನ್ಸುತ್ತೆ. ಇದರಲ್ಲಿ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಐ ರಿಲ್ಯಾಕ್ಸ್ ಫಾರ್ 20 minutes. See you later. Bye. ಈ ದಿನ ಮತ್ತಷ್ಟು ಆಕ್ಟಿವಿಟೀಸ್ನ ಮಾಡಿದ್ವಿ. ಅದು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಈ ವಿಡಿಯೋ ಎಡಿಟ್ ಮಾಡ್ತಾ ಮಾಡ್ತಾ 25 minutes ಆಯಿತು. ಅಷ್ಟೊಂದು ದೊಡ್ಡ ವಿಡಿಯೋ ನಾನು ಹಾಕೋದೇ ಇಲ್ಲ ಅಲ್ಲ, ಸೊ ಐ ಥಾಟ್ ಲೆಟ್ಸ್ ಡಿವೈಡ್ ಇಟ್ ಅಂತ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ ಬಿಕಾಸ್ ಇಟ್ಸ್ ಗೋನ್ ಬಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಫನ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾತೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.